आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है। आजा आजा जिंदे शामी आने के तले, आजा सारी वाले नीले आसमान के तले। ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಸಂಸ್ಥೆಯು 2018 ಜುಲೈ 25ರಂದು ಕೆಲವು ಸಾಮಾಜಿಕ ಕಳಕಳಿಯುಳ್ಳಂತಹ ಯುವಕರ ಸಮೂಹವನ್ನು ರಚಿಸಿ ಪ್ರಾರಂಭಿಸಿದಂತಹ ಒಂದು ಸಂಸ್ಥೆ ಅಲ್ಹಮ್ದುಲಿಲ್ಲಾ ಸರ್ವಶಕ್ತನಾದ ಅಲ್ಲಾಹನ ಅಪಾರ ಅನುಗ್ರಹದಿಂದ 3 ವರ್ಷಗಳ ಪೂರ್ತೀಕರಣೆಯನ್ನು ಇವತ್ತು ಮಾಡಿ ಮುಗಿಸಿದೆ. ಇವತ್ತಿನ ದಿವಸಕ್ಕೆ 3 ವರ್ಷಗಳು ಪೂರ್ತಿಯಾಗ್ತಾಯಿದೆ. ಅಲ್ಹಮ್ದುಲಿಲ್ಲಾ ಈ 3 ವರ್ಷಗಳಲ್ಲಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕವು ತನ್ನ ದೌತ್ಯವಾದಂತಹ ಜನರಿಗೆ ಅಗತ್ಯವಿರುವಂತಹ ಕೃತಕವಾಗಿ ನಿರ್ಮಿಸಲ್ಪಡಲು ಸಾಧ್ಯವಿಲ್ಲದಂತಹ ಒಂದು ವಸ್ತುವಾದ ರಕ್ತ ಎನ್ನುವಂತಹ ಅದಕ್ಕೆ ಪರ್ಯಾಯ ಸಾಟಿ ಇಲ್ಲದಂತಹ ದ್ರವವನ್ನು ಜನರಿಗೆ ಅಗತ್ಯತೆಗಳಿಗೆ ಪೂರೈಕೆ ಮಾಡುವಂತಹ ಉದ್ದೇಶದಲ್ಲಿ ರೂಪುಗೊಂಡು ಕರ್ನಾಟಕ ಮಾತ್ರವಲ್ಲ ಇತರ ರಾಜ್ಯಗಳಲ್ಲಿಯೂ ಕೂಡ ತನ್ನ ಪ್ರಚಾರಣೆಯನ್ನು ಗಳಿಸಿದೆ ಎನ್ನುವಂಥ ಹೆಗ್ಗಳಿಕೆ ನಮಗೆ ಇದೆ. ಅದೇ ರೀತಿ ಬರೇ ರಕ್ತ ಕೊಡುವ ವಿಷಯ ಮಾತ್ರವಲ್ಲ, ಇತರ ಕೆಲವೊಂದು ಸಾಮಾಜಿಕ ಕೆಲಸಗಳಲ್ಲೂ ಕೂಡ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಬಹಳ ಉತ್ಸಾಹದಿಂದ ಉತ್ತುಂಗದಲ್ಲಿ ಕೆಲಸ ಮಾಡಿದೆ ಅನ್ನುವಂಥ ವಿಷಯವನ್ನು ಹೇಳಲು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ಒಂದೆರಡು ವಿಷಯಗಳು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವುದಂದರೆ, ಒಂದು ಇವು ಹೇಳ್ತಾರೆ ನಮ್ಮ ಫ್ಲಡ್ ನೆರೆ ಬಂದಂತಹ ಸಂದರ್ಭಗಳಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ, ಅದೇ ರೀತಿ ಚಾರ್ಮಾಡಿ ಹಾಗೂ ಕೆಳಗೆ ಅಲ್ಲಿರುವಂತಹ ಈ ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ನೀರು ಬಂದು ಕಂಪ್ಲೀಟ್ ಎಲ್ಲ ಅವರ ವಸತಿಗಳೆಲ್ಲ ನಾಶವಾದ ಸಂದರ್ಭ. ಅದನ್ನು ವೀಕ್ಷಿಸಿದ ನಾವು ನಮ್ಮ ಭಟ್ಕಳದಿಂದ ಹಿಡಿದು ಮಂಗಳೂರಿನವರೆಗೆ ಉದಾರ ದಾನಿಗಳ ಸಹಕಾರದಿಂದ ಹಲವಾರು ಅವರಿಗೆ ದೈನಂದಿನ ವಸ್ತುಗಳನ್ನು, ಅವರ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ನಾವು ಶೇಖರಣೆ ಮಾಡಿ ಆ ಮಳೆಯ ನಡುವಲ್ಲಿ ಕೂಡ ಕೊಂಡು ಹೋಗಿ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಒಮ್ಮೆ TV9ನಲ್ಲಿ ಬೆಳಗಾವಿಯ ಒಂದು ಸಣ್ಣ ಒಂದು ಮಗುವಿನ ಒಂದು ವಿಚಾರವು ನಾವು ಕೇಳಿದಾಗ ಆ ಸಂದರ್ಭದಲ್ಲಿ ಕೂಡ ನಮ್ಮ ಮನ ನೊಂದು ನಾವು ನಮ್ಮ ದಾನಿಗಳಲ್ಲಿ ಕೇಳಿದಾಗ ಬಹಳಷ್ಟು ರೀತಿಯ ಸಹಕಾರ ಮಾಡಿ, ಆಗಲೂ ಕೂಡ ಹಲವಾರು 6 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಅಂತ ಹೇಳ್ಬೋದು ವಸ್ತುಗಳನ್ನು ನಾವು ಸಂಗ್ರಹಿಸಿ ನಮ್ಮ ಎಲ್ಲ ಈ ಬ್ಲಡ್ ಹೆಲ್ಪ್ ಕೇರ್ನ ತಂಡ ಯಾವುದಿದೆಯೋ ಎಲ್ಲರ ಸಹಕಾರದೊಂದಿಗೆ ನಾವು ಅಲ್ಲಿ ಹೋಗಿ ಅವರಿಗೆ ಬೇಕಾದಂತಹ ಒಂದು ದೈನಂದಿನ ವಸ್ತುಗಳನ್ನು ಕೊಡುವಲ್ಲಿ ಕೂಡ ಯಶಸ್ವಿಯಾಗಿದ್ದೇವೆ. ಆದರೆ ನಾವು ಅಲ್ಲಿ ಹೋಗಿ ನೋಡಿದ ಸಂದರ್ಭದಲ್ಲಿ ನಾವು ಕೊಂಡು ಹೋದಂಥ ವಸ್ತು ಏನೂ ಅಲ್ಲ ಅನ್ನೋದನ್ನು ನಾವು ಅಲ್ಲಿ ಮನಗಂಡಿದ್ದೇವೆ. ಯಾಕೆಂದರೆ ಅಲ್ಲಿನ ಜನರ ಒಂದು ಅವಸ್ಥೆ ಅಷ್ಟೊಂದು ಚಿಂತಾಜನಕವಾಗಿತ್ತು. ಇನ್ಶಾ ಅಲ್ಲಾ ಬೇರೆಯವರಿಗೆ ನಾವು ಅದರ ಬಗ್ಗೆ ಕೂಡ ಒಂದು ಅವೇರ್ನೆಸ್ಸನ್ನು ಕೂಡ ಕೊಟ್ಟಿದ್ದೇವೆ.
ಅದೇ ರೀತಿ ನಾವು ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೇವೆ ಈಗಲೂ. ಅದರ ಪ್ರಾರಂಭ ಘಟ್ಟದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳು ನಮ್ಮ ಜನರು ಅನುಭವಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಈ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಎಲ್ಲ ನಮ್ಮ ಕಾರ್ಯನಿರ್ವಾಹಕರ ಸಹಕಾರದಿಂದ ನಾವು ಅಲ್ಲಿನ ವಲಸೆ ಕಾರ್ಮಿಕರಿಗೆ ಬೇಕಾದಂತಹ ಆಹಾರ ವಸ್ತುಗಳನ್ನಾಗಲಿ, ಅವರಿಗೆ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಕಾರ್ಯಕ್ರಮಗಳಲ್ಲಾಗಲಿ ನಾವು ಎಲ್ಲದಕ್ಕೂ ಹೆಚ್ಚಿನ ರೀತಿಯಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ನಾವು ಅವರಿಗೆ ಸಹಾಯ ಮಾಡಲು ಸಹಕಾರವಾಗಿದೆ ಅನ್ನುವಂಥ ವಿಷಯವನ್ನು ಹೇಳಲು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು 3ನೇ ವರ್ಷವನ್ನು ನಾವು ಆಚರಿಸುವಂಥ ಸಂದರ್ಭಗಳಲ್ಲಿ ನಾವು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದೆವು. ಆದರೆ ಈ ಕೋವಿಡ್-19 ಅನ್ನುವಂಥ ಈ ಒಂದು ಸಂದಿಗ್ಧ ಪರಿಸ್ಥಿತಿ ಅಷ್ಟೊಂದು ಪೂರಕವಲ್ಲ. ನಾವು ನಮ್ಮ ಒಂದು ಕಾರ್ಯಕ್ರಮವನ್ನು ಅಲ್ಲಿಗೆ ಅದನ್ನು ನಿಲ್ಲಿಸಿ ನಮ್ಮ ಈ ಕಾಪು ಪ್ರದೇಶದ ಈ ಮಲ್ಲಾರ್ ಕೋಡಿ ಅನ್ನುವಂಥ ಮಲ್ಲಾರ್ ಕೋಟೆ ಅನ್ನುವಂಥ ಪ್ರದೇಶದಲ್ಲಿ ಒಂದು ವೃದ್ಧಾಶ್ರಮವನ್ನು ನಾವು ಗುರುತು ಮಾಡಿ ನಿಜವಾಗಲೂ ಎಲ್ಲ ನಾಗರಿಕರಿಗೆ ನಾವು ತಿಳಿಸುವುದಂದರೆ ಎಲ್ಲರೂ ಕೂಡ ಯಾರು ದಾನಿಗಳಿದ್ದಾರೆ ದಯವಿಟ್ಟು ಈ ಒಂದು ಆಶ್ರಮಕ್ಕೆ ತಾವು ಭೇಟಿ ಕೊಡಬೇಕು. ಇಲ್ಲಿರುವಂತಹ ನಮ್ಮ ಹಿರಿಯರನ್ನು ನೀವು ನೋಡಬೇಕು. ಅವರಿಗೆ ಬೇಕಾದಂತಹ ಪ್ರಾಥಮಿಕ ಸವಲತ್ತುಗಳು ಬಹಳ ಕಡಿಮೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ವೀಕ್ಷಿಸುವಂಥವರಾಗಲಿ ಅಥವಾ ಇದನ್ನು ಕೇಳಿದವರಾಗಲಿ ಅಥವಾ ಫೋಟೋ ಮೂಲಕ ನೋಡಿದವರಾಗಲಿ ಇಲ್ಲಿಗೆ ಬಂದು ನಮ್ಮಿಂದ ಆಗುವಂತಹ ಏನಾದರೂ ಕಿಂಚಿತ್ ಸಹಾಯವನ್ನು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವು ಇವತ್ತು ಈ ಒಂದು ಪ್ರದೇಶವನ್ನು ಆರಿಸಿಕೊಂಡು ಇಲ್ಲಿನ ಆ ಒಂದು ನಮ್ಮ ಹಿರಿಯ ನಾಗರಿಕರಾದಂತಹ ಹಿರಿಯರಿಗೆ ನಾವೊಂದು ಊಟದ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲೆಲ್ಲ ಸಮಾಲೋಚಿಸಿದಾಗ ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯೊಂದಿಗೆ ನಮ್ಮ ಎಲ್ಲ ನಿರ್ವಾಹಕರು ಕೂಡ ಸಹಕಾರ ಮಾಡಿ ಇವತ್ತು ನಮ್ಮೊಂದಿಗೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ನಾವು ಅವರಿಗೆ ಒಂದು ಆಹಾರವನ್ನು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಅನ್ನೋದನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಾಗೆ ಈ ವರ್ಷದ ಒಂದು ಸಾಧಾರಣ ರೀತಿಯ ಒಂದು ನಮ್ಮ ವಾರ್ಷಿಕವನ್ನು ನಾವು ಈ ಆಶ್ರಮಕ್ಕೆ ಆಹಾರವನ್ನು ಕೊಡುವ ಮೂಲಕ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿ ಭಾಗದ ಆಪತ್ ಬಾಂಧವ ಅಂತಲೇ ಹೇಳ್ಬೋದು, ಎಲ್ಲ ಸಾಮಾಜಿಕ ಸೇವೆಗಳಲ್ಲಿ ಉತ್ತುಂಗದಲ್ಲಿರುವಂತಹ ಜನ ಮನ ಗೆದ್ದಂತಹ ಒಬ್ಬ ಯುವ ಉತ್ಸಾಹಿ ನಮ್ಮೊಂದಿಗಿದ್ದಾರೆ. ಅವರೇ ನಮ್ಮ ಹೆಸರು ನಿಮ್ಮದು ಈಶ್ವರ್ ಮಲ್ಪೆ. ಅವರನ್ನು ಕೂಡ ಈ ಒಂದು ಸಂದರ್ಭಗಳಲ್ಲಿ ನಾವು ಸನ್ಮಾನಿಸಬೇಕು ಅಂತ ಸಮಾಲೋಚನೆ ನಡೆಸಿದಾಗ ಅವ್ರಿಗೂ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಇಟ್ಟಿದ್ದೇವೆ. ಇನ್ಶಾಅಲ್ಲಾ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಈ ಒಂದು ಸಭೆಯಲ್ಲಿ ಸನ್ಮಾನವನ್ನು ಮಾಡಲಿದ್ದೇವೆ. ಅದೇ ರೀತಿ ನಾವು ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದಾಗ ಅವರು ಒಂದು ಮಾತು ಹೇಳಿದರು, ನಾನು ಸನ್ಮಾನ ಸ್ವೀಕರಿಸುವಾಗ ನನ್ನನ್ನು ನಿಮ್ಮ ಈ ಬ್ಲಡ್ ಹೆಲ್ತ್ ಕೇರ್ ಟೀಮಿಗೆ ನೀವು ನಮ್ಮನ್ನು ಸೇರಿಸಬೇಕು ಅಂತ ಹೇಳುವಂತಹ ಒಂದು ಉತ್ಸಾಹವನ್ನು ಅವರು ತೋರಿಸಿದ್ದಾರೆ. ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆಂದರೆ, ಈ ಒಂದು ಸಣ್ಣ ಸಂದರ್ಭದಲ್ಲಿ ಈ 3 ವರ್ಷಗಳಲ್ಲಿ ಬೆಳೆಯುವಷ್ಟು ನಾವು ಬೆಳೆದದ್ದಲ್ಲ, ಒಂದು 10 ವರ್ಷದ ಬೆಳವಣಿಗೆ ಅಥವಾ ಸಾಗಿದೆ ನಮ್ಮ ಸಂಸ್ಥೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿರುವಂತಹ ಉತ್ಸಾಹಿ ನಮ್ಮ ಕಾರ್ಯನಿರ್ವಾಹಕರು ಅನ್ನೋದರಲ್ಲಿ 2 ಮಾತಿಲ್ಲ. ಖಂಡಿತವಾಗಿಯೂ ಈ ಒಂದು ನಮಗೆ ಸಿಕ್ಕಿದಂತಹ ಇಂತಹ ಕಾರ್ಯನಿರ್ವಾಹಕರು ಮಂಗಳೂರಿನಿಂದ ಹಿಡಿದು ಭಟ್ಕಳದವರೆಗೆ, ಅದೇ ರೀತಿ ಈ ಕಡೆ ಹೋಗಿದ್ರೆ ಬೆಂಗಳೂರು, ಅದೇ ರೀತಿ ನಮ್ಮ ಹೈದರಾಬಾದ್, ಬಾಂಬೆವರೆಗೂ, ಶಿಕಾರಿಪುರ, ಅದೇ ರೀತಿ ಶಿವಮೊಗ್ಗ, ಈ ಪ್ರದೇಶಗಳಲ್ಲೆಲ್ಲ ನಮ್ಮ ಒಬ್ಬೊಬ್ಬ ಕಾರ್ಯಕರ್ತರಿದ್ದಾರೆ. ಒಬ್ಬರಿ ಶಿರಸಿ ಎಲ್ಲ ಭಾಗಗಳಲ್ಲಿ ಕೂಡ ನಮ್ಮ ಆಯ್ಕೆಯಾದಂತಹ ಒಬ್ಬೊಬ್ಬ ಆಯ್ದು ನಾವು ಕಳಿಸಿದಂಥ ಒಬ್ಬೊಬ್ಬ ನಮ್ಮ ನಿರ್ವಾಹಕರಿದ್ದಾರೆ. ಇವರೆಲ್ಲರ ಉತ್ಸಾಹದ ಫಲ, ಇವರೆಲ್ಲರ ಮನಸ್ಸಿನ ನಿಸ್ವಾರ್ಥತೆಯ ಫಲ ಈ ಒಂದು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಈ 3 ವರ್ಷದ ಈ ಸಣ್ಣ ಒಂದು ಮೊಳಕೆಯ ಸಂದರ್ಭದಲ್ಲಿಯೇ ಒಂದು ಹೆಮ್ಮರವಾಗಿ ಬೆಳೆದಂತಹ ಒಂದು ಸನ್ನಿವೇಶ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.